ಮುಲ್ಪತ್ತ ಮತ್ತು ಕ್ಲೀನಿಂಗ್ ಮತ್ತು ಎಡ್ಡೆ ಬುಕ್ಕ ಎಡ್ಡೆ ಡಿಸ್ಕೌಂಟ್ ರೇಟ್ ಎಲ್ಲ ಕೊಡ್ಪೇರು. ಬಂದವರಿಗೆಲ್ಲ ಒಂದೊಂದು ಕೂಪನ್ ಕೊಡ್ತಾ ಇದ್ದಾರೆ. ಚಿಕನ್ ಶಾಪಲ್ಲಿ ನಾನು ಫಸ್ಟ್ ನೋಡಿದ್ದು. ಹಾರ್ಟ್ ಬೇಕಾ, ಚೆಸ್ಟ್ ಬೇಕಾ, ಮತ್ತು ಲೆಗ್ ಬೇಕಾ, ಚಿಕನ್ನ ಬೇರೆ ಬೇರೆ ಪಾರ್ಟ್ಸ್ ಅದೆಲ್ಲ ಸಪ್ರೇಟಾಗಿ ನಾವು ಕೊಡ್ತೇವೆ. ಇದೊಂದು ಉತ್ತಮ ಸೇವೆ ಅಂತ ಹೇಳ್ಬೋದು. ಬೆಳಿಗ್ಗೆ 6:00 ಓಪನ್ ಮಾಡ್ತೇವೆ, ಸಾಯಂಕಾಲ 8 ಗಂಟೆ ತನಕ ಇರ್ತೇವೆ. ಇಲ್ಲಿ ರೆಸ್ಪಾನ್ಸ್ ಒಳ್ಳೆ ಉಂಟು. ಕಸ್ಟಮರ್ ಬರುವಾಗ ಏನು ಸರ್ ಬೇಕು, ಏನು ಬೇಕು ಫೋನ್ ಆರ್ಡರ್ ಮಾಡ್ತಿಗೆ ಬ್ಯಾರಿಯರ್ ದುಂಬೆ ರೆಡಿ ಮಾಡ್ತದೆ ಎಂಕ್ಲೆ ಕೊಡ್ಪೇರು. ಇಲ್ಲಿ ಬಂದು ಪರ್ಚೇಸ್ ಮಾಡೋದು. ಗ್ರಾಹಕರ ಒಪಿನಿಯನ್ ಒಳ್ಳೆಯದುಂಟು. ಐಡಿಯಲ್ ಚಿಕನ್, ಫ್ರೆಶ್ ಆ್ಯಂಡ್ ಟೇಸ್ಟಿ ಚಿಕನ್ ಸೆಂಟರ್. ಚಿಕನ್ ಪ್ರಿಯರ ಮಟ್ಟಿಗೆ ಐಡಿಯಲ್ ಚಿಕನ್ ಅಂತ ಹೇಳಿದರೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ. ಕ್ವಿಕ್ಕಾಗಿ ಫ್ರೆಶ್ ಆಗಿರುವಂತಹ ಚಿಕನ್ ಬೇಕು, ಅದು ಸಣ್ಣ ಫಂಕ್ಷನ್ ಆಗಿರ್ಬೋದು, ದೊಡ್ಡ ಫಂಕ್ಷನ್ ಆಗಿರ್ಬೋದು. ಚಿಕನ್ ಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರೂ ಕೂಡ ಪ್ರಥಮವಾಗಿ ನೆನಪು ಮಾಡಿಕೊಳ್ಳುವಂಥದ್ದೇ ಐಡಿಯಲ್ ಚಿಕನನ್ನು. ಇದೀಗ ಐಡಿಯಲ್ ಚಿಕನ್ ಅವರ ಪುತ್ತೂರಿನಲ್ಲಿರುವಂತಹ ಫ್ರಾಂಚೈಸಿ ಕರ್ನಾಟಕದಲ್ಲಿರುವ ಐಡಿಯಲ್ ಚಿಕನ್ 1 ವರ್ಷದ ಸಂಭ್ರಮದಲ್ಲಿರುವಂಥದ್ದು. 1 ವರ್ಷದ ಜರ್ನಿಯಲ್ಲಿ ಪುತ್ತೂರಿನ ಜನರಿಗೆ ಫ್ರೆಶ್ ಆಗಿರುವಂತಹ, ಹೈಜೀನಿಕ್ ಆಗಿರುವಂತಹ ಚಿಕನನ್ನು ಸರ್ವ್ ಮಾಡಿ ಎಲ್ಲರ ಕೈಯಿಂದ ಭೇಷ್ ಅನ್ನುವಂತಹ ಹೆಗ್ಗಳಿಕೆಯನ್ನು ಈ ಒಂದು ಚಿಕನ್ ಸೆಂಟರ್ ಪಡ್ಕೊಂಡಿರುವಂಥದ್ದು. ಇದೀಗ 1 ವರ್ಷದ ಸಂಭ್ರಮದಲ್ಲಿ ತಮ್ಮ ಪ್ರೀತಿಯ ಗ್ರಾಹಕರಿಗೆ ಬಹುಮಾನಗಳ ಸುರಿಮಳೆಯನ್ನು ನೀಡ್ತಾ ಇದೆ. ಹಾಗಾದರೆ ಚಿಕನ್ ಸೆಂಟರ್ ಯಾವ ರೀತಿಯಾಗಿದೆ, ಇಲ್ಲಿನ ಗ್ರಾಹಕರು ಏನು ಹೇಳ್ತಾರೆ, ಅದರ ಜೊತೆಗೆ ಇಲ್ಲಿ ನೀಡ್ತಾ ಇರುವಂತಹ ಬಹುಮಾನಗಳ ಸುರಿಮಳೆ ಏನು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಐಡಿಯಲ್ ಚಿಕನ್ನ ಸಿಬ್ಬಂದಿ ಆಗಿರುವಂತಹ ಮೊಹಮ್ಮದ್ ಶಾಕಿರ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. 1 ವರ್ಷದ ಸಂಭ್ರಮ, ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಅಂತ 1 ವರ್ಷದ ಜರ್ನಿಯಲ್ಲಿ? 1 ವರ್ಷದಲ್ಲಿ ಗ್ರಾಹಕರ ಒಪಿನಿಯನ್ ಒಳ್ಳೆಯದುಂಟು. ಮತ್ತು ಬೇರೆ ಚಿಕನ್ ಶಾಪಿಗಿಂತ ಕಂಪೇರ್ ಮಾಡಿದರೆ ನಮ್ಮದು 1ನೇದಾಗಿ ಬ್ರ್ಯಾಂಡು, ಮತ್ತು 2ನೇದಾಗಿ ಕಟ್ಟಿಂಗ್ ವಿಷಯದಲ್ಲಿ ಹಾಗೆ ಬೇರೆ ಥರ ಅಲ್ಲ. ಇಲ್ಲಿ ಮೆಷಿನ್ ಕಟ್ಟಿಂಗ್, ನಂತರ ಕ್ಲೀನ್, ಮತ್ತು ಚಿಕನ್ನ ಬೇರೆ ಬೇರೆ ಪಾರ್ಟ್ಸ್ ಅದೆಲ್ಲ ಸಪ್ರೇಟಾಗಿ ನಾವು ಕೊಡ್ತೇವೆ. ಹಾಗಾಗಿ ಗ್ರಾಹಕರು ಒಳ್ಳೆ ರೆಸ್ಪಾನ್ಸ್ ಉಂಟು. ಈಗ ಹೇಳೋದಾದರೆ ಬ್ರೆಸ್ಟು, ಮತ್ತು ಲಾಲಿಪಾಪ್ಸು, ಮತ್ತು ಹಾಟ್ ವಿಂಗ್ಸ್, ತೈ ಪೀಸ್, ಮತ್ತು ಲಿವರ್, ಗಿಝರ್ಡ್, ಹಾಗೆ ಎಲ್ಲವೂ ಕೂಡ ಸಪ್ರೇಟಾಗಿ ಸಿಗುತ್ತೆ. ಎಷ್ಟು ಜನ ಇದ್ದೀರಾ ಇಲ್ಲಿ? ಈಗ ಕಟ್ಟಿಂಗ್ ಆಗಿ ಅಂತೇಳಿ 3 ಮಂದಿ ಇದ್ದೇವೆ, ಮತ್ತು ಇಲ್ಲಿ ಎದುರು ಟೋಟಲ್ ಆಗಿ 5 ಮಂದಿ ಇದ್ದೇವೆ. ಹೋಮ್ ಡೆಲಿವರಿ ಸಿಟಿ ಲಿಮಿಟ್ಸ್ ನೋಡಿ ಹೋಮ್ ಡೆಲಿವರಿ ಮಾಡ್ತೇವೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ? ಹಾಗೆಯೇ ಹೋಮ್ ಡೆಲಿವರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಅದು ಬೆಳಿಗ್ಗೆ 6:30 6:00 ಓಪನ್ ಮಾಡ್ತೇವೆ, ಮತ್ತು ಸಾಯಂಕಾಲ 7:30 ತನಕ 8 ಗಂಟೆ ತನಕ ಇರ್ತೇವೆ ನಾವು. ಈ ಹೊತ್ತಲ್ಲಿ ಎಷ್ಟು ಗಂಟೆಗೆ? ಹೋಮ್ ಡೆಲಿವರಿ ನಾವು ಕೊಡ್ತೇವೆ. ಇವಾಗ 1 ವರ್ಷದ ಸಂಭ್ರಮದಲ್ಲಿ ವಿಶೇಷವಾಗಿರುವಂತಹ ಗಿಫ್ಟ್ಗಳನ್ನು ಕೂಡ ಗ್ರಾಹಕರಿಗೆ ಅದರ ಬಗ್ಗೆ ಈಗ ಹೇಗೆ ಅಂತಂದರೆ, ಈಗ 1 ವರ್ಷ ಆಯಿತು ಶಾಪಿಗೆ, ಹಾಗಾಗಿ ಆ್ಯನಿವರ್ಸರಿ ಇದರಲ್ಲಿ ಲಕ್ಕಿ ಡ್ರಾ ಕೂಪನ್ ಇಟ್ಟಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಚಿಕನ್ 250 ರೂಪೀಸ್ಗಿಂತ ಹೆಚ್ಚು ಪರ್ಚೇಸ್ ಮಾಡಿದರೆ ಕೂಪನ್ ಆಗಿ ನಾವು ಕೊಡ್ತೇವೆ ಇಲ್ಲಿ. ನಂತರ ಬರುವ ತಿಂಗಳು 20ಕ್ಕೆ ಡ್ರಾ, ಅದರಲ್ಲಿ ಫಸ್ಟ್ ರೆಫ್ರಿಜರೇಟರ್, ಸೆಕೆಂಡ್ TV, 3ನೇದಾಗಿ ಟಿಲ್ಟಿಂಗ್ ಗ್ರೈಂಡರ್ ಹಾಗೆ. ಮತ್ತು 500 ವರ್ತ್ ವೋಚರ್ಗೆ 10 ಕನ್ಸೋಲೇಷನ್ ಪ್ರೈಸಸ್ ನೀಡಲಿದ್ದೇವೆ. ಕರ್ನಾಟಕದಲ್ಲಿರುವ ಐಡಿಯಲ್ ಚಿಕನ್ ಸೆಂಟರ್ ಒಳ್ಳೆ ಸರ್ವಿಸ್ ಇದೆ ಇಲ್ಲಿ, ಮತ್ತು ಒಳ್ಳೆ ಕ್ಲೀನಿಂಗ್ ಇದೆ. ಫಾಸ್ಟ್ ಡೆಲಿವರಿ ಮಾಡ್ತಾರೆ.
ಮತ್ತು ಒಳ್ಳೆ ಹೈಜೀನ್ ಮತ್ತು ಟೇಸ್ಟಾಗಿ ಉಂಟು. ಮತ್ತು ವೆರೈಟಿ ಇದೆಲ್ಲ ಎಲ್ಲ ಉಂಟು ಐಟಮ್ಸ್ ಚಿಕನ್ ಸಿಗ್ತದೆ, ನಮಗೆ ಬೇಕಾದ ಐಟಮ್ಸ್ ಎಲ್ಲ ಉಂಟು ಇಲ್ಲಿ. ಎಲ್ಲಿ ಹೋಗಬೇಕು ಅಂತೇಳಿ ಇಲ್ಲ, ಎಲ್ಲ ಇಲ್ಲೇ ಸಿಗ್ತದೆ. ನಾವು ದೂರ ಇಲ್ಲಿ ಬಂದು ಪರ್ಚೇಸ್ ಮಾಡೋದು ಕಬಕ್ಕದಿಂದ. ರೆಗ್ಯುಲರ್ ಕಸ್ಟಮರ್ ನಾವು ಇಲ್ಲಿ. ಏನು ಬುದಾರ ವೆಂಕಪ್ಪನ್ ಸರ್, ಏನು ಸೌನೂರ್ದು ಬರ್ಪನೆ ಸರ್, ಏನು ಪಂಡ ಬೇತ ಕೊಟ್ಟಿದ್ದು ಪರ್ಚೇಸ್ ಮಾಡ್ತೊಂದು ಇತ್ತು ಅದಕ್ಕೆ ದುಂಬು ಆಲ್ರೆಡಿ ಆಯ್ತಾನೆ. ಎಂಗ್ಲಿ ಸರ್ ಮುಲ್ಪಡ್ದೆ ಒಂಜಿ ವರ್ಷ ಮುಟ್ಟ ಎಂಗ್ಲಿ ಮುಲ್ಪಡ್ದೆ ವ್ಯಾಪಾರ ಮಾಡ್ತೊಂದಿಲ್ಲ ಸರ್. ಮುಲ್ಪತ್ತ ಮತ್ತು ಕ್ಲೀನಿಂಗ್ ಮತ್ತು ಎಡ್ಡೆ ಬುಕ್ಕ ಎಡ್ಡೆ ಡಿಸ್ಕೌಂಟ್ ರೇಟ್ ಎಲ್ಲ ಕೊರ್ಪೇರಿ ಬುಕ್ಕ ಮುಲ್ಪತ್ತ ಸಿಬ್ಬಂದಿ ವರ್ಗದಾಕೆಲ್ಲ ಬಾರಿ ಎಡ್ಡೆ ಆತ್ಮೀಯತೆ ಆತ ನಂಗೆ ಪಾತೇರಂತು ವ್ಯವಹರಿಸಂತುಲೇರಿ ಅವನಿಗೆ ಭಾರಿ ಸಂತೋಷದ ವಿಚಾರ. ಅವತ್ತಂದೆ ನಂಗೆ ಎಂಚ ಫೋನ್ ಟು ಆರ್ಡ್ರ್ ಮಾಡ್ತಿಟ್ಟಿಗೆ ಬಾರಿಯರ್ ದುಂಬೆ ಮುಳ್ಳು ರೆಡಿ ಮಾಡ್ತದೆ ಎಂಕ್ಲೆ ಕೊರ್ಪೇರಿ ಅವು ಪಂಡ ಎಂಕ್ಲೆ ಭಾರಿ ವಿಶ್ವಾಸ ಕಾರಣ ಆಗ್ತದೆ ಸರ್. ಅಂಚೆನು ಬಾಕಿ ದಾಖಲೆಗೆಲ್ಲ ಎಡ್ಡೆ ಮುಕ್ಳಿಗೆ ಆರ್ಡ್ರ್ ತಿಕ್ಕಾಡಿ. ಐಡಿಯಲ್ ಚಿಕನ್ ಇದು ಓಪನ್ ಆದ ನಂತರ ಮೊದಲು ನಾವು ಒಂದು ಚಿಕನ್ ಮಾತ್ರ ಕೊಂಡೋಗ್ತಾ ಇದ್ದೇವೆ, ಬಟ್ ಅಂದರೆ ಇಡೀ ಒಂದು ಚಿಕನ್. ಇವಾಗ ಏನಂದರೆ ನಮಗೆ ಲೆಗ್ ಪೀಸ್ ಬೇಕಾ, ಹಾರ್ಟ್ ಬೇಕಾ, ಚೆಸ್ಟ್ ಬೇಕಾ, ಮತ್ತು ಲೆಗ್ ಬೇಕಾ, ಯಾವುದು ಬೇಕು ಅದರ ಸ್ಪೇರ್ ಬೇರೆ ಬೇರೆ ಇರುವ ಕಾರಣ ಒಂದು ಉತ್ತಮ ಸೇವೆ ಅಂತ ಹೇಳ್ಬೋದು ಐಡಿಯಲ್ ಅವ್ರದ್ದು. ನಾವು ಮೊದಲೆಲ್ಲ ಖಾಲಿ ಒಂದು ಚಿಕನ್ ಮಾತ್ರ ಹಿಡಿಕೊಂಡೋಗ್ತಾಯಿದ್ವಿ, ಈಗ ಆಗಿಲ್ಲ. ನಮ್ಗೆ ಯಾವುದು ಬೇಕು ಅದನ್ನು ಲೈಕ್ ಮಾಡಿ ನಾವು ಒಂದು ಬೋರ್ಡ್ ನೋಡ್ತೇವೆ, ಇಲ್ಲಿ ಇಷ್ಟು ಎಲ್ಲ ಐಟಮ್ ಉಂಟಲ್ಲ ನೋಡಿ, ಯಾವುದು ಬೇಕು ಅಂತೇಳಿ ಒಂದು ಸಿಲೆಕ್ಟ್ ಮಾಡಿ ನಮಗೆ ಒಂದು ಇದು ಹೇಳಿದರೆ ಅದೇ ಅವರು ಕೊಡ್ತಾರೆ. ಆ ಒಂದು ಉತ್ತಮ ಒಂದು ಫೆಸಿಲಿಟಿ ಇಲ್ಲಿ ಉಂಟು. ಮತ್ತು ಇಲ್ಲಿ ಒಂದು ಕ್ಲೀನಿಂಗ್ ನಮಗೆ ಒಂದು ಸಂತೋಷದ್ದು ಅಂತೇಳಿದರೆ ಇಲ್ಲಿ ಒಂದು ಕ್ಲೀನಿಂಗ್, ಇಲ್ಲಿ ರೆಸ್ಪಾನ್ಸ್ ಒಳ್ಳೆ ಉಂಟು. ಒಂದು ಕಸ್ಟಮರ್ ಬರುವಾಗ ಏನು ಸರ್ ಬೇಕು, ಏನು ಬೇಕು, ಒಳ್ಳೆ ಒಂದು ಚಿಕನ್ ಅಂದರೆ ಒಂದು ಸ್ವಲ್ಪ ಕೇರ್ಲೆಸ್ ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ ಇಲ್ಲಿ ಕಸ್ಟಮರ್. ನಾವು ಕಸ್ಟಮರ್ ಅವರು ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾಯಿದ್ದಾರೆ. ಹಾಗೆ ನಾನು ಇದು ಯಾವಾಗ ಓಪನ್ ಆಗಿದೆ ಅವಾಗಿಂದ ಬರ್ತಾ ಇದ್ದೇನೆ, ಅಂದರೆ ಡೈಲಿ ಕೊಂಡೋಗ್ತಾ ಇಲ್ಲ, ವೀಕ್ಲಿ ಒಂದು 2 ಟೈಮು 1 ಟೈಮ್ 2 ಟೈಮ್ ಕೊಂಡೋಗ್ತಾ ಇದ್ದೇವೆ. 1 ಇಯರ್ ಅದರ ಒಂದು ಫೆಸಿಲಿಟಿಗಾಗಿ ಆ 1 ಇಯರ್ನ ಸೆಲೆಬ್ರೇಟಿಂಗಾಗಿ ಒಂದು ಕೂಪನ್ ಸಹ ಬಂದವರಿಗೆಲ್ಲ ಒಂದೊಂದು ಕೂಪನ್ ಕೊಡ್ತಾ ಇದ್ದಾರೆ. ಆ ಥರ ಎಲ್ಲಿ ಸಹ ಇಲ್ಲ ಅಲ್ಲ. ಚಿಕನ್ ಶಾಪಲ್ಲಿ ನಾವು ಫಸ್ಟ್ ನೋಡಿದ್ದು ಒಂದು ಕೂಪನ್ನ ವ್ಯವಸ್ಥೆ. ಆ 1 ವರ್ಷ ಯಶಸ್ವಿ ಅಂದರೆ ದೇವರದೆಯಿಂದ ಈ ಒಂದು ಸಂಸ್ಥೆ ಯಶಸ್ವಿಯಲ್ಲಿ ನಡೀತಾ ಉಂಟು. ಅದರ ಬಗ್ಗೆ ಅವರ ಒಂದು ಅಂಶ ಅವರು ಹೇಳೋದು ಅದು ಎಲ್ಲರಿಗಿರಲಿ ಅಂತ, ನಮ್ಮ ಲಾಭದ ಒಂದು ಅಂಶ ಎಲ್ಲರಿಗಿರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಕೂಪನ್ ವ್ಯವಸ್ಥೆ ಸಹ ಇಲ್ಲಿ ಮಾಡಿದ್ದಾರೆ. ಇದು ಸಹ ಒಂದು ತುಂಬ ಸಂತೋಷದ ಒಂದು ವಿಚಾರ. ಬಂದಂಥ ಗ್ರಾಹಕರಿಗೆ ಸಮರ್ಪಕವಾದ ಸೇವೆಯನ್ನು ಹೈಜೀನ್ ಆಗಿ ಕೊಡಬೇಕು ಅನ್ನುವಂಥದ್ದೇ ಐಡಿಯಲ್ ಚಿಕನ್ನ ಮುಖ್ಯ ಉದ್ದೇಶವಾಗಿರುವಂಥದ್ದು. ಹಾಗಾಗಿ ವಾರದ 7 ದಿನ ಕೂಡ ಕರ್ನಾಟಕದಲ್ಲಿರುವಂತಹ ಐಡಿಯಲ್ ಚಿಕನ್ ತೆರೆದಿರುತ್ತೆ. ಪುತ್ತೂರಿನ ಜನ ಅಂತೂ ಇಲ್ಲಿಗೆ ಬರ್ತಾರೆ, ಪ್ರತಿದಿನ ಕೂಡ ಯಾರಿಗೆಲ್ಲ ಚಿಕನ್ ಬೇಕಾಗಿರುತ್ತೋ ಅವರು ಬರ್ತಾರೆ. ತುಂಬ ಪ್ರೀತಿಯಿಂದ ಬಂದು ಇಲ್ಲಿರುವಂಥ ಚಿಕನ್ಗಳನ್ನು ತಗೊಂಡು ಹೋಗ್ತಾ ಇರುವಂಥದ್ದು. ಇಲ್ಲಿ ಚಿಕನ್ ತುಂಬಾ ವೆರೈಟಿಯಾಗಿ ಕೂಡ ಸಿಗ್ತಾ ಇರುವಂಥದ್ದು, ಅದು ಇನ್ನೊಂದು ರೀತಿಯಲ್ಲಿ ಪ್ರಯೋಜನ ಆಗ್ತಾ ಇದೆ ಗ್ರಾಹಕರಿಗೆ. ಹಾಗಾಗಿ ಇಲ್ಲಿಂದಲೇ ಚಿಕನನ್ನು ಪರ್ಚೇಸ್ ಮಾಡ್ತಾರೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ 1 ವರ್ಷದ ಸಂಭ್ರಮ ಆಗ್ತಾ ಇರೋದ್ರಿಂದಾಗಿ ಗ್ರಾಹಕರಿಗೆ ಏನಾದರೂ ಒಂದು ಸ್ಪೆಷಲ್ ಆಗಿ ಕೊಡಬೇಕು, ನಮ್ಮಲ್ಲಿಗೆ ಬಂದು ಪ್ರೀತಿಯಿಂದ ಚಿಕನನ್ನು ಪರ್ಚೇಸ್ ಮಾಡ್ತಾರಲ್ಲ ಅವರಿಗೆ 1 ವರ್ಷದ ಸಂಭ್ರಮದಲ್ಲಿ ಗಿಫ್ಟ್ ಏನಾದರೂ ಕೊಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ಬಾರಿ ಗಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ನೀವಿಲ್ಲಿ ನೋಡ್ಬೋದು. ನೀವು ಐಡಿಯಲ್ ಚಿಕನ್ಗೆ ಬಂದು 250 ರೂಪಾಯಿಗೆ ಮೇಲ್ಪಟ್ಟು ಚಿಕನನ್ನು ಪರ್ಚೇಸ್ ಮಾಡಿದರೆ ನಿಮಗೊಂದು ಕೂಪನ್ ಕೊಡ್ತಾರೆ. ಅದರಲ್ಲಿ ನಿಮ್ಮ ಅಡ್ರೆಸ್ ಹಾಗೆಯೇ ನಿಮ್ಮ ಹೆಸರು, ಫೋನ್ ನಂಬರನ್ನು ಫಿಲ್ ಮಾಡಿ ನೀವು ಈ ಒಂದು ಬಾಕ್ಸಿಗೆ ಹಾಕಿದರೆ ಈ ಒಂದು ವ್ಯವಸ್ಥೆ ಇರುವಂಥದ್ದು ಸೆಪ್ಟೆಂಬರ್ 15ರಂದು ಪ್ರಾರಂಭ ಆಗಿರುವಂಥದ್ದು ಅಕ್ಟೋಬರ್ 15ರವರೆಗೆ ಇರುತ್ತೆ. ಅಕ್ಟೋಬರ್ 20ರಂದು ಈ ಒಂದು ಕೂಪನ್ಗಳ ಡ್ರಾ ನಡೆಯುತ್ತೆ. ಅದರಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನವಾಗಿ ರೆಫ್ರಿಜಿರೇಟರ್ ಇದೆ, ಸೆಕೆಂಡ್ ಬಹುಮಾನವಾಗಿ ಟಿವಿ ಇರುವಂಥದ್ದು, ಥರ್ಡ್ ಬಹುಮಾನವಾಗಿ ಗ್ರೈಂಡರ್ ಇರುವಂಥದ್ದು. ಹೀಗಾಗಿ ನೀವು ಇದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಇಲ್ಲಿನ ಚಿಕನ್ ಸೆಂಟರ್ಗೆ ಬಂದರೆ ನೀವು ಯಾವ ರೀತಿಯಾದಂತಹ ಚಿಕನ್ ಪೀಸ್ಗಳು ಬೇಕು ಅಂತ ಯೋಚನೆ ಮಾಡಿರ್ತೀರೋ ಅಂತಹ ಪೀಸ್ಗಳು ಕೂಡ ನಿಮಗೆ ಸಿಗುತ್ತೆ. ಬೇರೆ ಕಡೆಗಳಿಗೆ ಹೋದಾಗ ನಮಗೆ ಆ ಥರದ ವ್ಯವಸ್ಥೆಗಳು ಇರೋದಿಲ್ಲ. ಬಟ್ ಐಡಿಯಲ್ ಚಿಕನ್ನಲ್ಲಿ ಸ್ಪೆಷಲ್ ಆಗಿರುವಂಥದ್ದು ನೀವಿಲ್ಲಿಗೆ ಬಂದರೆ ನೀವಿಲ್ಲಿ ನೋಡ್ಬೋದು. ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಫೋಟೋ ಹಾಕಿದ್ದಾರೆ, ಅದರ ಜೊತೆಗೆ ಯಾವ ಪೀಸ್ ಅದರ ಹೆಸರು ಕೂಡ ಬರೆದಿರುವಂಥದ್ದು. ಹಾಗಾಗಿ ನೀವು ಆರಾಮವಾಗಿ ಇಲ್ಲೇ ನೋಡಿಕೊಂಡು ಅವರಿಗೆ ಆರ್ಡ್ರನ್ನ ಕೊಡ್ಬೋದು. ಫ್ರಿಜ್ಜಲ್ಲಿ ಕೂಡ ಹಾಗೇನೆ ಫ್ರೆಶ್ ಆಗಿರುವಂತಹ ಚಿಕನ್ಗಳನ್ನು ಇಲ್ಲಿ ಇಟ್ಟಿರುವಂಥದ್ದು, ಅವುಗಳನ್ನು ಕೂಡ ಹಾಗೆಯೇ ಬಾಕ್ಸ್ ವೈಸ್ ಮಾಡಿ ಇಟ್ಟಿರುವಂಥದ್ದು. ಯಾವ ಪೀಸ್ ಬೇಕು ಅವುಗಳನ್ನು ನೀವು ಇಲ್ಲಿ ನೋಡಿ ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. KG ಲೆಕ್ಕದಲ್ಲಿ ಇಲ್ಲಿ ಇರುವಂಥದ್ದು. ಇವುಗಳು ಕೂಡ ಹಾಗೆಯೇ ಮೇನ್ ಬ್ರ್ಯಾಂಚಿಂದ ಬರುವಂಥದ್ದು, ಪ್ರತಿದಿನ ಕೂಡ ಬರುತ್ತೆ. ಹಾಗಾಗಿ ಫ್ರೆಶ್ ಆಗಿರುವಂತಹ ಚಿಕನ್ ಪೀಸ್ಗಳು ಕೂಡ ಇಲ್ಲಿ ಇರುವಂಥದ್ದು. ಇನ್ನು ನೀವು ಇಲ್ಲಿ ನೋಡಬೇಕು ಅಂತ ಹೇಳಿದರೆ ನೀವು ಇಲ್ಲಿಗೆ ಬರ್ತೀರಾ, ಆಮೇಲೆ ನಿಮಗೆ ಏನಾದರೂ ಮಸಾಲ ಪೌಡರ್ಸ್ ಬೇಕು ಅಂತ ಹೇಳಿದರೆ ಅದು ಕೂಡ ಇಲ್ಲೇ ಇರುವಂಥದ್ದು. ಬಿರಿಯಾನಿಗೆ ಬೇಕಾಗಿರುವಂಥದ್ದು, ಕಬಾಬ್ಗೆ ಬೇಕಾಗಿರುವಂಥದ್ದು, ಸಾಂಬಾರಿಗೆ ಬೇಕಾಗಿರುವಂಥದ್ದು ಇವುಗಳು ಕೂಡ ಇದೆ. ಹಾಗೆಯೇ ಎಗ್ ಕೂಡ ಇರುವಂಥದ್ದು. ಚಿಕನ್ ಪರ್ಚೇಸ್ ಮಾಡಿ
ಮಾಡ್ತೀವಿ, ಎಗ್ ಇದೆಯೋ ಇಲ್ವೋ ಅನ್ನುವಂಥ ಟೆನ್ಷನ್ ಇರುತ್ತೆ, ಅದು ಕೂಡ ಇಲ್ಲೇ ಇರುವಂಥದ್ದು. ಹಾಗಾಗಿ ನೀವು ಮಸಾಲೆಗಳನ್ನು ಕೂಡ ಇಲ್ಲಿಂದಲೇ ಪರ್ಚೇಸ್ ಮಾಡ್ಬೋದು, ಎಗ್ ಪರ್ಚೇಸ್ ಮಾಡ್ಬೋದು, ಅದರ ಜೊತೆಗೆ ಫ್ರೆಶ್ ಆಗಿರುವಂತಹ ಚಿಕನ್ ಐಟಮ್ಗಳನ್ನು ಕೂಡ ಆರಾಮವಾಗಿ ಇಲ್ಲಿಗೆ ಬಂದು ಪರ್ಚೇಸ್ ಮಾಡ್ಬೋದಾಗಿದೆ. ಪ್ರತಿಯೊಬ್ಬರು ಕೂಡ ಚಿಕನ್ ಬೇಕು ಅಂತ ಹೇಳಿದಾಗ ತುಂಬಾ ಹೈಜಿನಿಕ್ ಆಗಿರಬೇಕು, ಹಾಗೆಯೇ ಫ್ರೆಶ್ ಆಗಿರುವಂಥ ಚಿಕನ್ ಬೇಕು ಅಂತ ಬಯಸ್ತಾರೆ. ಹಾಗಾಗಿ ಐಡಿಯಲ್ ಚಿಕನ್ನಲ್ಲಿ ನೀವು ಯಾವ ರೀತಿಯಾದ ಚಿಕನ್ ಬೇಕು ಅಂತ ಅಂದ್ಕೊಂಡಿರ್ತೀರೋ ಅದು ಎಲ್ಲವೂ ಸಿಗ್ತಾ ಇರುವಂಥದ್ದು. ಹಾಗಾದರೆ ಬೇರೆ ಕಡೆ ಹೋಗುವಂತಹ ಮಾತು ಯಾಕೆ ಅಲ್ವಾ? ಪ್ರತಿಯೊಬ್ಬರು ಕೂಡ ಐಡಿಯಲ್ ಚಿಕನ್ಗೆ ಬಂದು ಚಿಕನನ್ನು ಪರ್ಚೇಸ್ ಮಾಡಿ, ಹಾಗೆಯೇ ಇವಾಗ ಸ್ಪೆಷಲ್ ಆಗಿರುವಂಥ ಆಫರ್ ನಡೀತಾ ಇದೆ, ಅದರ ಜೊತೆಗೆ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ ಕೂಡ ನಿಮ್ಮ ಮುಂದೆ ಇರುವಂಥದ್ದು. ಹಾಗಾಗಿ ಐಡಿಯಲ್ ಚಿಕನ್ಗೆ ಬನ್ನಿ, ಪ್ರೀತಿಯಿಂದ ಚಿಕನನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.